సుల్మిలు నమ్మకుడ్ల తుಳು వార్ತೆలు యాను డాక్టర్ ప్రియా ಹರೀಶ್ ಇತ ಮುಖ್ಯಾಂಶలు. ಮೀನುಗಾರಿಕೆ ಓಡದ ಇಂಜಿನ್ ಕೆಟ್ಟದು ಕಡಲಡು ತಿಕಲ್ದು ಬೂರ್ದಿನ ತಮಿಳುನಾಡದ ಮೀನುಗಾರರು ಕುಡ್ಲಾ ಕೈತಲು ಕಡಲಡು 10 ಜನ ಮೀನುಗಾರರನ್ನು ಬಚಾವ್ ಮಲ್ತಿನ ಭಾರತೀಯ ತಟರಕ್ಷಣಾ ಪಡೆ. ಕುಡ್ಲದ ಅಡ್ಯಾರ್ ರಾಜಮಾರ್ಗಡು ಉಂಟಾದಿನ ಟ್ಯಾಂಕರ್ಗೆ ಎತ್ತಿನ ಓಮ್ನಿ ಕಾರ್ ಇರುವೆರು ಜವಣೆರು ಜೀವ ಕಳೆ ಒಂದು ಒರಿಯಗು ಜೋರದ ಪೆಟ್ಟು. ಸಂಪಾಜೆ ಚೆಕ್ ಪೋಸ್ಟ್ ಕಡಪಿಯರೆ 300-500 ರೂಪಾಯಿ ಮುಟ್ಟಕೇನುನ ಅಧಿಕಾರಿಗಳು ಕಠಿಣ ಕ್ರಮ ದೆತ್ತೊನೆರೆ ಕಾರ್ಡ್ ಇಲಾಖೆ ಮಂತ್ರಿಯರಿಗೂ ಲಾರಿ ಡ್ರೈವರ್ಲೆನ ಒತ್ತಾಯ. ಕೊರೋನಾ ಸೀಕಿತ್ತಿನ 5 ಜನ ಪೊಂಜೋಲೆನು ಪೆತ್ಪಾದು ಮಲ್ಲ ಸಾಧನೆ ತೋಜಾಯಿನ ಕುಡ್ಲದ ಸರ್ಕಾರಿ ಲೇಡಿಗೋಷನ್ ಆಸ್ಪತ್ರೆ ಒಂಜಿ ವರದಿ. ವಾರ್ತೆದ ವಿವರ. ತಮಿಳುನಾಡುದ ಲಾರ್ಡ್ ಆಫ್ ಓಷನ್ ಬೋಟುಡು ಮೀನುಗಾರಿಕೆಗೆ ಬೈದಿನ ಪೊರ್ತುಡು ಕುಡ್ಲಾ ಕೈತಲು ಇಂಜಿನ್ ದೋಷೊಡ್ದವರ 10 ಜನ ಮೀನುಗಾರರು ಪಡ್ಡೈ ಕಡಲುಡು ತಿಕ್ಕಲ್ದು ಬೂರ್ದಿತ್ತೆರ. ಅಕ್ಲಿನು ಭಾರತೀಯ ತಟರಕ್ಷಣಾ ಪಡೆ ಬಚಾವ್ ಮಲ್ತದನ. ಕೋಸ್ಟ್ ಗಾರ್ಡ್ ಕಾರ್ಯಾಚರಣೆಗೆ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಮೆಚ್ಚುಗೆ ತೆರಿಪಾದಿರ. ಪಡ್ಡೈ ಕಡಲಡು ಹವಾಮಾನ ಯತ್ವಾಸಿಡ್ದು ತಿಕ್ಕಲ್ದು ಬೂರ್ದಿನ ತಮಿಳುನಾಡುದ 10 ಜನ ಮೀನುಗಾರರೇನು ಭಾರತೀಯ ತಟರಕ್ಷಣಾ ಪಟ್ಲಮ್ ರಕ್ಷಣೆ ಮಲ್ತದನ. ತಮಿಳುನಾಡುದ ಲಾರ್ಡ್ ಆಫ್ ಓಷನ್ ಯಂತ್ರ ಓಡೋಡು ಮೀನುಗಾರಿಕೆಗೆ ಬೈದಿನ ಪೊರ್ತುಡು ಕುಡ್ಲಗು ಕೈತಲ್ಲು ಓಡದ ಇಂಜಿನಿಡ್ ದೋಷ ತೋಜಿದ್ದು 10 ಜನ ಮೀನುಗಾರರು ಅಪಾಯಗೂ ತಿಕ್ಕಲ್ದೇರ. ಈ ಬಗೆಟ್ಟು ಮಾಹಿತಿ ದಿತ್ತನ್ನ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕ್ಲಿನ ರಾಜದೂತ ಪಡಾವ್ನು ರಕ್ಷಣಾ ಕಾರ್ಯಾಚರಣೆಗೆ ಕಡಪುಡ್ದುಂಡು. ತುರ್ತು ಕಾರ್ಯಾಚರಣೆಡು ಗುಂಡಿ ಕಡಲಡು ಮೀನು ಪತ್ತುನ ಓಡುನು ನಾಡು ಪತ್ತಿನ ಕೋಸ್ಟ್ ಗಾರ್ಡ್ ದಕ್ಕಲು 10 ಜನ ಮೀನುಗಾರರನ್ನು ಬಚಾವ್ ಮಲ್ತಿದೇರ. ಇಂಜಿನ್ ಹಾಳಾಯಿನ ಓಡನ್ನು ಒಯ್ತದು ನವಮಂಗಳೂರು ಬಂದರ್ಗ್ ಬತ್ತದು ಮೀನುಗಾರಿಕಾ ಇಲಾಖೆದ ಸ್ವಾಧೀನಗೂ ಕೊಡ್ತಿರ. ಕೋಸ್ಟ್ ಗಾರ್ಡ್ದ ಕಾರ್ಯಗೂ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪುಗಾರ್ದೆರ. ದುಬೈರ್ದು ಶುಕ್ರವಾರ ಏರ್ ಇಂಡಿಯಾ ವಿಮಾನಡು ಬತ್ತಿನ ಭಟ್ಕಳದ ಸಿದ್ದಿಕ್ ಮಿಗ್ದಿಂ ಅಕ್ರಮ ಬಂಗಾರ ಸಾಗಾವಣೆಯನ್ನು ಕುಡ್ಲದ ಕಸ್ಟಮ್ ಅಧಿಕಾರಿಗಳು ನಾಡುಪತ್ತಿದರು. ಪೇಸ್ಟ್ ರೂಪೋಡು ಸಾಗಾವಣಿತ್ತಿನ 24 ಕ್ಯಾರೆಟ್ ಶುದ್ಧದ 252 ಗ್ರಾಂ ಬಂಗಾರನ್ನು ಸ್ವಾಧೀನಗುದೆತ್ತೊಂದು ವಿಚಾರಣೆ ನಡಪಾದಿರ. ಅಕ್ರಮವಾದ ಬಂಗಾರ ಸಾಗಾವನ ವರಿಯನ್ನು ಶುಕ್ರವಾರ ಬಜಪೆ ವಿಮಾನ ನಿಲ್ದಾಣಡು ಕುಡ್ಲದ ಕಸ್ಟಮ್ಸ್ ಅಧಿಕಾರಿಗಳು ಪತ್ತಿದೆರ. ಭಟ್ಕಳದ ಸಿದ್ದಿಕ್ ಮಿಗ್ದಿಂ ಹುಸೇನ್ ದುಬೈರ್ದ ಏರ್ ಇಂಡಿಯಾ ವಿಮಾನಡು ಬೈದೆ ಶರೀರದ ಗುಟ್ಟದ ಜಾಗೆಡು ಪೇಸ್ಟ್ ರೂಪೋಡು ಬಂಗಾರ ದೆಂಗಾದಿತ್ತೆ. 24 ಕ್ಯಾರೆಟ್ ಶುದ್ಧದ 252 ಗ್ರಾಂ ಬಂಗಾರನು ಸ್ವಾಧೀನಗುದೆ ತೊಂದೆರ. ಅವೆ ತಬಿಲೆ 13,17,850 ರೂಪಾಯಿಂದ ಅಂದಾಜು ಮಲ್ತಿದೆರ. ಬಜ್ಪೆದ ಕುಡ್ಲಾ ವಿಮಾನ ನಿಲ್ದಾಣದ ಕಸ್ಟಮ್ಸ್ ಅಧಿಕಾರಿಗಳು ಸಿದ್ದಿಕ್ನು ವಿಚಾರಣೆ ನಡಪಾಂದುಲೆರ. ಕೆಲಸ ಕಾರ್ಯಗಳನ್ನು ಎಂಚ ಮಲ್ಪೊಡುಂದು ಬಿಜೆಪಿ ಕಾಂಗ್ರೆಸ್ ಹಿಡಿದು ಕಲ್ಪೊಡು. ಕಾಂಗ್ರೆಸ್ ತಕ್ಲೆಗ್ ಬಿಜೆಪಿ ಜಿಲ್ಲಾ ಗುರುಕಾರ್ಯ ಹಿಡಿದು ಕಲ್ಪನ ಅಗತ್ಯ ಇಜ್ಜಿಂದ ಕಾಂಗ್ರೆಸ್ ಜಿಲ್ಲಾ ಗುರುಕಾರ್ಯರು ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಪಂತೆರ ಆರು ಸುದ್ದಿ ಕೊಟ್ಟಡು ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ವಿಧಾನ ಪರಿಷತ್ ಸದಸ್ಯರಾಯಿನ ಹರೀಶ್ ಕುಮಾರ್ ಕುಡ್ಲಡು ಸುದ್ದಿ ಕೊಟ್ಟಡು ಪಾತಿರ್ದ ಬಿಜೆಪಿ ಕೆಲಸ ಕಾರ್ಯಗಳನ್ನು ಎಂಚ ಮಲ್ಪೊಡುಂದು ಕಾಂಗ್ರೆಸ್ ಹಿಡಿದು ಕಲ್ಪೊಡು. ಕಾಂಗ್ರೆಸ್ ತಕ್ಲೆಗ್ ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಹಿಡಿದು ಕಲ್ಪನ ಅಗತ್ಯ ಇಜ್ಜಿ. ಕೊರೋನಾ ಲಸಿಕೆ ವಿಚಾರಡು ಕಾಂಗ್ರೆಸ್ ರಾಜಕೀಯ ಮಲ್ತೊಂದಿಜ್ಜಿ ಅಪಪ್ರಚಾರಲ ಮಲ್ತದಿಜ್ಜಿ. ಜಿಲ್ಲೆಡು ಕೊರೋನಾ ಸಮಸ್ಯೆ ಹೆಚ್ಚಾಯಿನ ಪುರ್ತುಡು ಅವೇನು ತೂವನರೆ ಸಮರ್ಥರಾವಂದೆ ಉಪುನಗ ಆಡಳಿತ ಪಕ್ಷ ಬಿಜೆಪಿ ಓಲು ಸೋತುದುಂಡ ಆ ಬಗಿಟ್ಟು ಎದುರು ಪಕ್ಷವಾದ ಎಂಕುಲು ಸೊರಲಕ್ಕಾದ. ಬಿಜೆಪಿ ನಾಯಕರು ಕಾಂಗ್ರೆಸ್ ಪುದರ್ ಪಂಡದು ಜನಕ್ಲೆನ ಸಾಧಿತಪ್ಪವನ ಕೆಲಸ ಮಲ್ತೊಂದುಲ್ಲೆರಂದು ಆರದೂರಿಯರ. ಬಿಜೆಪಿ ಕೋವಿಡ್ ಕಂಟ್ರೋಲ್ ಮಲ್ತೊಂದಿಜ್ಜಿ ಬದಲ್ಗ್ ಮೋದಿಯರ್ನ ಡ್ಯಾಮೇಜ್ ಕಂಟ್ರೋಲ್ ಮಲ್ತೊಂದುಲ್ಲೆರೆಂದು ಕೋಂಗಿ ಮಲ್ತಿನ ಹರೀಶ್ ಕುಮಾರ್ ಆಡಳಿತ ಸೋತಿನ ವ್ಯಾಕ್ಸಿನ್ ಕೊರತೆ ಹಾಸಿಗೆ ದಂಧೆ ಪಿದೈ ದೇಶೊಡ್ದು ಆಕ್ಸಿಜನ್ ತರ್ಪಾವನ ಒಂದು ಮಾತ ಬಿಜೆಪಿದ ಸಾಧನೆ ಎಂದು ಆರ್ಪಂಡಿರ. ಸರ್ಕಾರದ ಕೆಲಸ ಮಲ್ಪರೆ ಸೋತಿನ ಕಾರಣ ಕಾಂಗ್ರೆಸ್ ಕೋವಿಡ್ ತಡಪೆರೆ ಜಿಲ್ಲೆಡು ವಾರ್ ರೂಮ್ ಮಲ್ಪೊಡಾಂಡ್ ಇಡೆಮುಟ್ಟ ವಾರ್ ರೂಮ್ಗು ಆಜಿ ಸಾರ ಫೋನು ಲೆಪ್ಪು ಬೈದನು. ಕೊರೋನಾ ಸೀಕದಕ್ಲೆಗ್ ಜಿಲ್ಲೆಡು ಆಜಿ ಆಕ್ಸಿಜನ್ ಸೇರ್ದು 13 ಆಂಬ್ಯುಲೆನ್ಸ್ ಧರ್ಮ ಸೇವೆ ಕೊರೊಂದುಂಡು 10,000 ಕುಟುಂಬಲಿಗೂ ದಿನನಿತ್ಯದ ವಸ್ತುಲಿನ ಕಿಟ್ಟುವದಗಾದ. ಕಾಂಗ್ರೆಸ್ ಪಕ್ಷ ಅಧಿಕಾರುಡು ಇಜ್ಜಿಂಡಲ ಜನಸೇವೆ ಮಲ್ಪನೆಟ್ಟು ಪಿರ ಒರಿದಜಿಂದ ಹರೀಶ್ ಕುಮಾರ್ ಪಂಡಿರ. ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ದೇವೆ. ಜನರ ಸಮಸ್ಯೆಗಳನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಜನರ ಸಮಸ್ಯೆಗಳನ್ನು
ನಿಮ್ಮ ಮುಂದೆ ಇಡುವುದು, ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವುದು, ಅದು ಹಾದಿ ತಪ್ಪಿಸುವ ಜನರನ್ನು ಹಾದಿ ತಪ್ಪಿಸುವ ವಿಚಾರ ಅಂತ BJPಯವರು ಯಾಕೆ ಭಾವಿಸ್ತಾರೆ ಅಂತ ನನಗೆ ತಿಳಿತಿಲ್ಲ. ಬಹುಶಃ ಜನತೆಯ ಒಂದು ಆಕ್ರೋಶವನ್ನು ಇವತ್ತು ಅವರಿಗೆ ಸಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾನು ಅವರಿಗೆ ಮತ್ತೊಮ್ಮೆ ನೆನಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಅವರು ಅವರ ಇಮೇಜ್ ಉಳಿಸ್ಕೊಳ್ಳಲಿಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಅವರು ಕೋವಿಡ್ ವಿರುದ್ಧ ಫೈಟ್ ಮಾಡೋದಲ್ಲ, ಕೋವಿಡ್ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಇಲ್ಲ, ಮೋದಿಯ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷವರು ಹೋರಾಡ್ತಾ ಇರ್ತಾರೆ ಅನ್ನುವಂಥದ್ದು ನನಗೆ ಭಾವಿಸ್ತಾ ಇದೆ. ಡಬಲ್ ಇಂಜಿನ್ ಸರ್ಕಾರ ನಮ್ಮದು, ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಎರಡೂ ಕಡೆ ಒಂದೇ ಸರ್ಕಾರ ಇದ್ದರೆ ಜನರನ್ನು ನಾವು ಎಲ್ಲ ಕಷ್ಟಗಳಿಂದ ಪಾರು ಮಾಡ್ತೇವೆ ಅಂತ ಹೇಳಿ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಕೂಡ ಸಂಪೂರ್ಣ ವಿಫಲವಾಗಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಜಿಲ್ಲಾ ಕಾಂಗ್ರೆಸ್ಸು ಆಡಳಿತ ಪಕ್ಷ ಬಿಜೆಪಿ ಸರ್ಕಾರ ಮತ್ತು ಇವರ ಪಕ್ಷ ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೋ ಅದಕ್ಕಿಂತ ಉತ್ತಮವಾಗಿ ನಾವು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳಿಕೆ ನನಗೆ ತುಂಬ ಸಂತೋಷ ಆಗ್ತದೆ. ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತು 16 ಬ್ಲಾಕ್ ಕಾಂಗ್ರೆಸ್ನ ಘಟಕಗಳಲ್ಲಿ ಮತ್ತು ಮುಂಚೂಣಿ ಘಟಕದ ಎಲ್ಲ ಸದಸ್ಯರು ಕೂಡ ಈ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜಧರ್ಮ ಪಾಲಿಸಬೇಕು ಅಂತ ಹೇಳಿದ್ದಾರೆ. ರಾಜಧರ್ಮ ಪಾಲಿಸಬೇಕು ಅಂತ ಪ್ರಥಮವಾಗಿ ನಾನು ಕೇಳಿದ್ದು ಈ ದೇಶದಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಗುಜರಾತ್ನ ಮುಖ್ಯಮಂತ್ರಿಗೆ ಹೇಳಿದಂಥ ಮಾತು, ಗೋಧ್ರಾ ಹತ್ಯಾಕಾಂಡದ ಸಂದರ್ಭ. ಅದನ್ನು ನಾನು ಒಬ್ಬರಿಗೆ ನೆನಪಿಸ್ತಾ ಇದ್ದೇನೆ. ರಾಜಧರ್ಮ ಅಂದರೆ ಏನು ಅಂತೇಳಿ ವೇದವ್ಯಾಸ ಕಾಮತರು ಇವತ್ತು ವಾಜಪೇಯಿ ಅವರು ಇಲ್ಲ, ಆದರೆ ಮುಖ್ಯಮಂತ್ರಿಗಳು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ. ಅವರ ಹತ್ರ ಸ್ವಲ್ಪ ಕೇಳಿಕೊಂಡು ಇವರು ರಾಜಧರ್ಮವನ್ನು ತಿಳ್ಕೊಳ್ಬೇಕು ಮತ್ತು ಇವರ ಸಂಸದರಿಗೆ ಮತ್ತು ಇವರ BJPಯ ಎಲ್ಲ ಶಾಸಕರುಗಳಿಗೆ ರಾಜಧರ್ಮದ ಪಾಠವನ್ನು ಇವರು ಅವರಿಗೆ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಪಕ್ಷ, ಇಷ್ಟು ವರ್ಷ ಕೂಡ ಜನರ ಸೇವೆಯನ್ನೇ ಮಾಡಿಕೊಂಡು ಬಂದಿದೆ. ಸರ್ಕಾರ ಇರಲಿ ಇಲ್ಲದೇ ಇರಲಿ, ಜನರಿಗೆ ಕೂಡ ಕೆಲಸ ಆಗಬೇಕು ಅಂತೇಳಿ ಕಾಂಗ್ರೆಸ್ನವ್ರ ಹತ್ರ ಬರ್ತಾರೆ. ಅಂದರೆ ಕಾಂಗ್ರೆಸ್ನವರು ಕೆಲಸಕ್ಕೆ ಇರುವುದು ಅಂತ ಒಂದು ಕೆಲಸದವರು ಅಂತ ಬ್ರ್ಯಾಂಡ್ ಆಗಿದ್ದೇವೆ. ಅಧಿಕಾರ ನಮಗೆ ಕೊಡ ಇದ್ದರೂ ಕೆಲಸ ಕಾಂಗ್ರೆಸ್ನವರು ಮಾಡ್ತಾರೆ ಅನ್ನುವಂಥ ಒಂದು ಭಾವನೆ ಜನರಲ್ಲಿ. ಆದ್ದರಿಂದ ಸಮಾಜ ಸೇವೆಯ ಬಗ್ಗೆ ಕಾಂಗ್ರೆಸ್ನಿಂದ ಏನಾದರೂ ಕಲಿಬೇಕು ಹೊರತು ಜಿಲ್ಲೆಯ BJP ಅಧ್ಯಕ್ಷರಿಂದ ನಾವು ಪಾಠ ಹೇಳಿಕೊಳ್ಳುವಂಥ ವ್ಯವಸ್ಥೆ ಇಲ್ಲ, ಮತ್ತು ನಮಗೆ ಅಗತ್ಯ ಕೂಡ ಅದರದ್ದು ಇಲ್ಲ. ಸುಳ್ಯ ಕೊಡಗು ಗಡಿ ಜಾಗೆಡ್ ಕಾಡಿ ಇಲಾಖೆದ ಚೆಕ್ ಪೋಸ್ಟುಡು ಕಾಸ್ಕುರ್ಲೆ ಗಾಡಿ ಬುಡ್ಪೆಂದು ಅಧಿಕಾರಿಯವರಿ ಪನ್ಪುನ ಪಾತ್ರದ ವಿಡಿಯೋ ಸಾಮಾಜಿಕ ಜಾಲತಾಣಡು ಸುದ್ದಿ ಆದಿತ್ತದು. ಈ ಬಗೆಟ್ ಕ್ರಮ ದೆತನೊಡು ಡ್ರೈವರ್ಲು ಒತ್ತಾಯ ಮಲ್ತದೇರ. ಮರ ಹತ್ತಂಡ ಮರತ ಸಾಧನಲಿನ ಲಾರಿಲು ಸಂಪಾಜೆ ಚೆಕ್ ಪೋಸ್ಟ್ ಕಡಪೆರೆ 300-500 ರೂಪಾಯಿ ಕೊರಡಾಪುಣಂದು ಡ್ರೈವರ್ಲು ದೂರ್ದೇರ. ಸುಳ್ಯ ಕೊಡಗು ಗಡಿ ಜಾಗೆಡುಪ್ಪುನ ಕಾಡು ಇಲಾಖೆದ ಚೆಕ್ ಪೋಸ್ಟುಡು ಕಾಸ್ಕೊರ್ಲೆ ಗಾಡಿ ಬುಡ್ಪೆಂದ ಅಧಿಕಾರಿಯವರಿ ಪನ್ಪುನ ವಿಡಿಯೋ ಸಾಮಾಜಿಕ ಜಾಲತಾಣಡು ಸುದ್ದಿ ಆತಂಡ. ಈ ಅಧಿಕಾರಿನ ಮಿತ್ತು ಕ್ರಮ ದಿತ್ತುನರೆ ಲಾರಿ ಡ್ರೈವರ್ಲು ಒತ್ತಾಯ ಮಲ್ತದೇರ. ಸುಳ್ಯ ಗಡಿ ಪ್ರದೇಶದ ಸಂಪಾಜೆ ಚೆಕ್ ಪೋಸ್ಟುಡು ಮರತ ಸೊತ್ತುಲಿನ ಸಾಗವನ ಲಾರಿ ದಕ್ಕಲು ಸರಿಯಾಯಿನ ದಾಖಲೆ ತೋಜಾಂಡಲ 300-500 ರೂಪಾಯಿ ಮುಟ್ಟ ಚೆಕ್ ಪೋಸ್ಟ್ ದಕ್ಲೆಗು ಕೊರಡಾಪುಣಂದು ಡ್ರೈವರ್ಲು ದೂರ್ದೇರ. ಈ ಪಾತರಗು ಒಂದು ನಂಚ ಅಧಿಕಾರಿ ಕಾಸಗ ಬೈಕ್ ದಿನ ವಿಡಿಯೋ ಸಾಮಾಜಿಕ ಜಾಲತಾಣಲಿಡು ಬಾರಿ ಸುದ್ದಿ ಆವೊಂದುಂಡು. ಲಾಕ್ಡೌನ್ ಕಷ್ಟದ ಕಾಲೊಡ್ಲ ಅಧಿಕಾರಿಲು ಮರ್ಯಾದೆ ಬುಡ್ದು ಲಂಚಕೇನನ ಬಗೆಟ್ ಕಾಡಿ ಇಲಾಖೆ ಮಂತ್ರಿಯರು ಕ್ರಮ ದೆತೊನೊಡುಂದು ಸಾರ್ವಜನಿಕರು ಒತ್ತಾಯ ಮಲ್ತಿದೇರ. ಮಾಮೂಲಿ ಇದಕ್ಕೆ ಮಾತ್ರ ಎಂಟ್ರಿ ಮಾಡಿದ್ದೀನಿ, ಇಲ್ಲಾಂದ್ರೆ ಫಾರ್ಮ್ ನಂಬರ್ 29 ಕೇಳುತ್ತೆ. ನೀವು ಪೋರ್ಟಲ್ ಇಂಪೋರ್ಟ್ ಆದ ತಕ್ಷಣ ಒರಿಜಿನಲ್ ಇದು ತಗೊಂಡಿದಂತ ಒರಿಜಿನಲ್ ಡೈಲಿ ಎಷ್ಟು ಗಾಡಿ ಲೋಡ್ ಆಗುತ್ತೆ ಸರ್ ಅಲ್ಲಿಂದ? ಡೈಲಿ ಈ ರೋಡ್ ಅಲ್ಲಿ ಯಾರು ಬರಲ್ಲ. ಈ ರೋಡ್ ಮೈಸೂರು ಹೋಗೋ ಗಾಡಿಯಲ್ಲಿ ಇದರಲ್ಲೇ ಬರ್ತದೆ. ಬಂದ್ರೆ ಇಲ್ಲಿ ಎಂಟ್ರಿ ಆದ್ರೆ ಇಲ್ಲಿ ತಗೋತಾರೆ ಅಷ್ಟೇ ತಗೊಳ್ಳೋದು. ಏನು ನಿಮ್ದೊಂದು ಫಸ್ಟ್ ಗಾಡಿ ಬರ್ತಿರೋದಲ್ಲ ಅಲ್ಲ.
ಸರ್ ಈ ರೀತಿ ಲಾಕ್ಡೌನ್ ಅದು ಇದು ಅಂತೇಳಿ ತಿರ್ಗಾ 300 ಕೋಟಿ 500 ಕೋಟಿ ಅಂತ ಯಾವ ಲೆಕ್ಕಾಚಾರದಲ್ಲಿ ಕೇಳಿ? ನಿಮಗೆ ಒರಿಜಿನಲ್ ಬಿಲ್ ತಗೊಬನ್ನಿ ಅಂತ ನಿಮಗೆಲ್ಲ ಕರೆಕ್ಟ್ ಆಗಿದ್ರೆ ನಾನು ಏನು ಕೇಳ್ತಿರ್ಲಿಲ್ಲ. ಅದು ಏನು ಅಡ್ಜಸ್ಟ್ಮೆಂಟ್ ಮಾಡ್ತಿರೋದು ಅಂತ ಅವಾಗಲೇ ಹೇಳ್ದೆ. ಇಲ್ಲ ಸುಮ್ಮನೆ ಕಳಿಸ್ತಿದ್ರು ಅಷ್ಟೇ. ಮರಕ್ಕೆ ಎಷ್ಟು ಅಂತ ಕೇಳಿ. ನೀವೇನು ಫಸ್ಟ್ ಟೈಮ್ ಬರ್ತಿರೋದ ಈ ಕಡೆ? ಇಲ್ಲ ಸರ್, ಫಸ್ಟ್ ಟೈಮ್ ಬರ್ತಿರೋದಲ್ಲ. ಟಿಂಬರ್ ಯಾರ್ಡಲ್ಲಿ ನಾವು ಈಗ ಲೋಡ್ ಮಾಡ್ಕೊಂಡು ಹೋಗ್ತೀವಿ. ಅಲ್ಲ ಈಗ ಟಿಂಬರು ಸಂಪಾಜಿ ಚೆಕ್ ಪೋಸ್ಟಲ್ಲಿ ಫಸ್ಟ್ ಟೈಮ್ ತರ್ತಿರೋದ? ಸಂಪಾಜಿ ಚೆಕ್ ಪೋಸ್ಟಿಂದ ಆಗ್ತಾ ಹೋಗ್ತಾರೆ. ನಿಮ್ಮ ಕೈಲಿ ಯಾರು ಇದು ಮಾಡಿಲ್ಲ, ಹಿಂಗೆ ನಾವು 300 ಏನು ಕೊಡ್ತಾ ಇಲ್ಲ, ಏನಿಲ್ಲ 50 ರೂಪೀಸ್ ಎಂಟ್ರಿ ಕೊಡ್ತಾ ಇದೀವಿ ಅಷ್ಟೇ. 50 ರೂಪೀಸ್ ಸರ್ಕಾರಿ ಗಾಡಿ ಕೊಡ್ತಾರೆ ಟಿಂಬರ್ ಗಲಾಟಿ. ಏನಕ್ಕೆ ಸರ್ ಕೊಡಬೇಕು? ಏನಕ್ಕೆ ಕೊಡಬೇಕು? ಆಯ್ತು, ನೀವೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ತಂದಿದ್ದೀರಾ? ಇಲ್ಲಿ ಎಲ್ಲ ತಂದಿದ್ದೀರಾ? ಒರಿಜಿನಲ್ ತಂದಿದ್ದೀರಾ? ನಾವು ಒರಿಜಿನಲ್ಸ್ ಕೇಳ್ತಿದ್ದೀವಿ. ಈಗ ನೋಡಿ ನಿಮ್ಮ ಇಷ್ಟು ಲಾಗಿ ಚೆಕ್ ಲಿಸ್ಟ್ ಕಳಿಸ್ತಿರಲ್ಲ, ಒರಿಜಿನಲ್ ಕೇಳ್ತಿರೋದು. ನೀವು ವಾಪಸ್ ಹೋಗಿ ಒರಿಜಿನಲ್ ತಗೋಬನ್ನಿ. ಒರಿಜಿನಲ್ಸ್ ಇಲ್ಲ. ಓಮ್ನಿ ಕಾರ್ ಡ್ರೈವರ್ನ ಪತ್ತು ತತ್ತದು ಟ್ಯಾಂಕರ್ಗೆ ಎಡ್ತದು ಈರುವೇರು ಜೀವ ಕಳೆವನ್ನ ಬೇಜಾರದ ಸಂಗತಿ ಶುಕ್ರವಾರ ಮಧ್ಯಾಹ್ನ ಕುಡ್ಲದ ಅಡ್ಯಾರ್ ರಾಜಮಾರ್ಗೋಡು ನಡೆತದಂಡ. ಪುದುಗ್ರಾಮ ಆಮೆಮಾರ್ದ 22 ವರ್ಷ ಪ್ರಾಯದ ದಾವೂದ್ ಬೊಕ್ಕ ಕುಂಜತ ಬೈಲ್ದ 27 ವರ್ಷದ ಉನೇಸ್ ತೀರ್ನ ಇರುವೆರಂದು ಗುರ್ತ ಮಲ್ತದಂಡ. ಜೋರ್ದ ಪೆಟ್ಟಾಯಿನ ಕುಡೋರಿಯನ್ನು ಆಸ್ಪತ್ರೆಗೆ ಸೇರಾದಂಡ. ಕುಡ್ಲ ಅಡ್ಯಾರ್ದ ರಾಜಮಾರ್ಗ 78 ಶುಕ್ರವಾರ ಮಧ್ಯಾಹ್ನ ಓಮ್ನಿ ಕಾರ್ ಒಂಜಿ ಟ್ಯಾಂಕರ್ಗೆ ಎಡ್ತದು ಇರುವೆರು ಜೀವ ಕಳೆ ಹೊಂದಿರ. ಒರಿಯಗು ಜೋರ್ದ ಪೆಟ್ಟಾದಿತ್ತದು ಆಸ್ಪತ್ರೆಗೆ ಸೇರ್ಸಾದಂಡ. ತೀರ್ನಕ್ಲೆಗು ಪುದುಗ್ರಾಮ ಆಮೆಮಾರ್ದ 22 ವರ್ಷದ ದಾವೂದ್ ಬೊಕ್ಕ ಕುಂಜತ ಬೈಲ್ದ 27 ವರ್ಷದ ಉನೈಸ್ ಎಂದು ಗುರ್ತು ಮಲ್ತದೇರ. ಕುಡ್ಲದ ದಕ್ಕೆಡ್ದು ಮೊಕಲು ನುಂಗಿಲ್ ಮೀನ್ ಬೇರ ಮಲ್ತೊಂದಿತ್ತೆರ. ಕುಡ್ಲರ್ದು ಪರಂಗಿಪೇಟದಂಚಿ ಪೋಂದಿತ್ತಿನ ಓಮ್ನಿ ಕಾರ್ ಡ್ರೈವರ್ನ ಪತ್ತು ತತ್ತದು ಅಡ್ಯಾರ್ದ ಮಾಂಡವಿ ಕಾರ್ ಶೋರೂಮ್ದ ಕೈತಲು ಉಂಟಾದಿತ್ತಿನ ಟ್ಯಾಂಕರ್ಗೆ ಇಡ್ತದಂಡ. ಗಾಡಿ ಇಡ್ತಿನ ರಬಸುಡು ಓಮ್ನಿ ಕಾರ್ ಇಡೀ ಪೊಡಿಯಾತಂಡ. ಸಂಚಾರಿ ಪೊಲೀಸರು ಗಾಡಿಲಿನ ದಿಪ್ಪಾದ ಸಂಚಾರಗೂ ವ್ಯವಸ್ಥೆ ಮಲ್ತ ಕೊರಿಯರ. ಕೊರೋನಾ ಸೀಕದ ರಡ್ಡನೆ ಸೇರೆ ಜೋರಾದಪ್ಪನ ಈ ಕಾಲಘಟ್ಟಡು 5 ಜನ ಕೋವಿಡ್ ಸೀಕ್ ಇತ್ತಿನ ಬಂಜಿನ ಕ್ಲೀನ್ ಪೆದಪಾದ ಕುಡ್ಲದ ಲೇಡಿಗೋಷನ್ ಆಸ್ಪತ್ರೆ ಮಲ್ಲ ಸಾಧನೆ ಮಲ್ತದನ. ಕೊರೋನಾ ರಡ್ಡನೆ ಸೇರೆ ಬಂಜಿನ ಪೊಂಜೌಲೆಗ್ ಹೆಚ್ಚ ಉಪದ್ರ ಕೊಡ್ತುಂಡು. 5 ಜನ ಪೊಂಜೌಲೆಡ್ 23 ಜನ ಸೀದಾ ಪೆದ್ದಂಡ 27 ಜನಕ್ಕೂ ಆಪರೇಷನ್ ಮಲ್ತದೇರ. ಸರಕಾರಿ ಆಸ್ಪತ್ರೆ ಪಂಡ ಹೆಚ್ಚಿನ ಕ್ಲೆಗ್ ಸಸಾರ ಖರ್ಚಾಂಡಲ ಮಲ್ಲೆತ್ತು ಖಾಸಗಿ ಆಸ್ಪತ್ರೆಗೆ ಸೇರ್ಸಾಗ ಅಂದ್ ಪನ್ಪುನಕ್ಲೆ ಹೆಚ್ಚಾದುಲ್ಲೇರ. ಅಂಚಿನವುಲು ಕುಡ್ಲದ ಸರಕಾರಿ ಲೇಡಿಗೋಷನ್ ಆಸ್ಪತ್ರೆಡ್ ಕೊರೋನಾದ ರಡ್ಡನೆ ಸೇರೆ ಜೋರಾದಪ್ಪನ ಈ ಕಾಲಘಟ್ಟೋಡು 5 ಜನ ಕೊರೋನಾ ಸೀಕಿತ್ತದು ಬಂಜಿನ ಕ್ಲೇನು ಪೆತ್ಪಾದ್ ಮಲ್ಲ ಸಾಧನೆ ಮಲ್ತದೇರ. ಕರೀನಾ ವರ್ಷೊಡ್ದು ಈ ಸರ್ತಿ ಕೊರೋನಾ ಸೀಕ್ ಬಂಜಿನ ಪೊಂಜೋಲೆಗೆ ಹೆಚ್ಚಾದ ತಾಗದಂಡ. ಈ ದುಂಬದ ಲೆಕ್ಕ ತೂಂಡ ಒಂಜಿ ತಿಂಗೊಲುಡು ಪೆದ್ದುನ ಪ್ರಮಾಣ 45 ಕಡತೊಂದಿಚ್ಚಾಡ್. ಅಂಚಿನವುಲು ಈ ಸರ್ತಿ ಮೇ ತಿಂಗೊಲುಡು ಕೊರೋನಾ ಸೀಕ್ದ ಬಂಜಿನ ಕ್ಲಿಡ್ 23 ಜನ ಸೀದಾ ಪೆದ್ದಂಡ 27 ಜನಕ್ಕೂ ಆಪರೇಷನ್ ಮಲ್ತದು ಬಾಲೆ ದೇದೇರ. ಕರೀನಾ ಅಕ್ಟೋಬರ್ 8 ಪೊಂಜೋಲೆಗು ಪೆತ್ಪಾದ್ ಲೇಡಿಗೋಷನ್ ಆಸ್ಪತ್ರೆ ದಾಖಲೆ ಮಲ್ತದಲ್ಲ. ಅಪಗ ಕೊರೋನಾ ಸೀಕಿತ್ತಿನ 14 ನಾರ್ಮಲ್ 21 ಸಿಸೇರಿಯನ್ ಪೆತ್ಪಾದಿತ್ತಡ. ಅಪಗ ಒಟ್ಟು 35 ಪೊಂಜೋನಕ್ಲು 5 ಬೊಕ್ಕ ಕಮ್ಮಿ ಆವೊಂದು ಇತ್ತೆ ಕೊರೋನಾ ಸೀಕ್ದ ಬಂಜಿನಕ್ಲು ಹೆಚ್ಚೊಂದುಲ್ಲೇರ. ಇಡೆಮುಟ್ಟ ಕೊರೋನಾ ಸೀಕಿತ್ತಿನ 331 ಬಂಜಿನ ಪೊಂಜೋಲು ಆಸ್ಪತ್ರೆ ಸೇರ್ದೇರ. ಅಕ್ಲೆಡ್ ಆಸ್ಪತ್ರೆಡ್ ಸೀದಾ 95 ಆಪರೇಷನ್ ಇಂಚ 157 ಜನ ಪೆದ್ದದೇರ. ಸಂಶಯದ ಕೆಲವು ಕೇಸ್ ನೆಗೆಟಿವ್ ಆಯ್ನಲ್ಲ ಉಂಡು. ಮೂಜಿ ಬಾಲೆಲೆಗು ಪಾಸಿಟಿವ್ ಇತ್ತನ. ಜೋಕ್ಲೆಗಾದ ಬೇತನೆ ಕೋವಿಡ್ ಪುರು ಬಾಲೆಲೆನ ಐಸಿಯು ಕಾರ್ಯ ಮಲ್ತೊಂದುಂಡು. ನಾನ್ ಕೋವಿಡ್ ಕೇಸುಗಳು ಮತ್ತು ಕೋವಿಡ್ ಕೇಸುಗಳು ಅಂದರೆ ನಾನ್ ಕೋವಿಡ್ ಇರುವಂತಹ ಕೋವಿಡ್ ಇಲ್ಲದೇ ಇರುವಂತಹ ಗರ್ಭಿಣಿ ಮಹಿಳೆಯರು ಕೂಡ ಅವರು ಇಲ್ಲಿ ಬಂದು ಹೆರಿಗೆ ಆಗುವಂಥ ಸಂದರ್ಭದಲ್ಲಿ ಅವರಿಗಾಗಿ ಬೇರೆಯೇ ಒಂದು ಶಸ್ತ್ರಚಿಕಿತ್ಸಾಗಾರ ಹಾಗೆಯೇ ಹೆರಿಗೆ ಕೊಠಡಿ ಇರುವಂಥದ್ದು, ಅವರ ಬೆಡ್ಗಳೇ ಬೇರೆ ಆಗಿರುವಂಥದ್ದು. ಅಲ್ಲಿ ಚಿಕಿತ್ಸೆ ಕೊಡುವಂಥ ನಮ್ಮ ತಜ್ಞರು ಕೂಡ ಅವರ ಡ್ಯೂಟಿ ರೋಸ್ಟರ್ ಏನಿದೆ ಅದನ್ನು ಆ ಕಡೆ ಮತ್ತು ಈ ಕಡೆ ಮಿಕ್ಸಪ್ ಆಗುವಂಥ ಸಾಧ್ಯತೆಗಳು ಇಲ್ಲದೇ ಇರುವಂಥದ್ದನ್ನು ಎಲ್ರಿಗೂ ನಾನು ಅರ್ಥೈಸಿಕೊಳ್ಳಲಿಕ್ಕೆ ಇಚ್ಛೆಪಡ್ತೇನೆ.
ಮತ್ತು ಇಲ್ಲಿ ನಮ್ಮಲ್ಲಿ ಆಗಿರುವಂಥ ಹೆರಿಗೆಗಳ ಸಂಖ್ಯೆಯನ್ನು ನೋಡಿದರೆ 150 ಹೆರಿಗೆಗಳು ಇಲ್ಲಿ ನಡೆದಿರುವಂಥದ್ದು. ಅದರಲ್ಲಿ ನಾರ್ಮಲ್ ಹೆರಿಗೆಗಳು ಹಾಗೆಯೇ ಏನೋ ಹೇಳ್ತೇವೆ ಸಿಸೇರಿಯನ್ ಹೆರಿಗೆಗಳು ಆಗಿ ಅದನ್ನು ಮಾಡಲ್ಪಟ್ಟು ನಮ್ಮ ಒಳ್ಳೆಯ ಆರೋಗ್ಯ ಸೇವೆಯನ್ನು ತಾಯಂದಿರಿಗೆ ಕೊಡ್ತಾ ಬಂದಿರುವಂತಹ ಸರ್ಕಾರಿ ಸ್ವಾಮ್ಯದ ಸರ್ಕಾರಿ ಲೇಡಿ ಬೋರ್ಷನ್ ಆಸ್ಪತ್ರೆ ಇದು ಅಂತ ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ಒಂದು ಪ್ರಸಕ್ತ ಪರಿಸ್ಥಿತಿ ಈ ವರ್ಷವನ್ನು ಗಮನಿಸಿದಾಗ ಈ ಮೇ ತಿಂಗಳಲ್ಲಿ ನಮಗೆ ಅತ್ಯಂತ ಹೆಚ್ಚಿನ ಗರ್ಭಿಣಿಯರು ಹೆರಿಗೆಗಳನ್ನು ಇಲ್ಲಿ ಮಾಡಲ್ಪಟ್ಟಿದೆ ಅಂತ ಹೇಳಿದರೆ, ಒಂದಷ್ಟು ಪ್ರಮಾಣದಲ್ಲಿ ಸ್ವಲ್ಪ ಕಳೆದ ವರ್ಷಕ್ಕೆ ನಾವು ಹೋಲಿಕೆ ಮಾಡಿದರೆ ಒಂದು ಹೆಚ್ಚಿನ ಮಟ್ಟದಲ್ಲಿ ಗರ್ಭಿಣಿಯರು ಸೋಂಕಿಗೆ ಒಳಗಾಗ್ತಿರುವಂಥದ್ದು ನಾವು ಕಂಡುಕೊಂಡಿರುವಂಥ ವಿಚಾರ. ಈ ಒಂದು ತಿಂಗಳಲ್ಲಿ ಈ ತಿಂಗಳಲ್ಲಿ ಸುಮಾರು 50 ಸೋಂಕಿತ ಗರ್ಭಿಣಿ ಸ್ತ್ರೀಯರ ಹೆರಿಗೆಗಳನ್ನು ಭಾಳ ಸುರಕ್ಷಿತವಾಗಿ ನಾವು ಮಾಡಿಕೊಟ್ಟಿದ್ದೇವೆ ಅನ್ನುವಂಥದ್ದು ಕೂಡ ನಮ್ಮ ತಜ್ಞ ವೈದ್ಯರ ತಂಡ ನಡೆಸಿಕೊಟ್ಟಿದೆ ಅನ್ನುವಂಥದ್ದು ಕೂಡ ಎಲ್ಲರೂ ಗಮನಿಸಬೇಕಾದಂತಹ ವಿಚಾರ. ಕರಿನ ಸೆಪ್ಟೆಂಬರ್ ಕೋವಿಡ್ ಮೆಟರ್ನಿಟಿ ಬ್ಲಾಕ್ ಶುರು ಮಾಡ್ತಿದ್ದ 14 ಸಂಶಯದ ಕೋವಿಡ್ ಹಾಸಿಗೆ ಸೇರ್ದು 53 ಹಾಸಿಗೆಲೇನು ಬೇತನೆ ದೀತನ ಅವಿಟ್ಟು ಸಾಮಾನ್ಯ ಬೊಕ್ಕ ಸಿಸರಿಯನ್ ಬೇತನೆ ವ್ಯವಸ್ಥೆ ಮಾಡ್ತಿದ್ದ. ಅಬ್ಸ್ಟ್ರಾಟ್ರಿಕ್ ವೆಂಟಿಲೇಟರ್ ಸೇರ್ದು ಐಸಿಯು ಹಾಸಿಗೆಲು ಈ ಸರ್ಕಾರಿ ಲೇಡಿ ಕೋಶನ್ ಆಸ್ಪತ್ರೆ ಇಡಿತದ ಬೇತೆ ಸರ್ಕಾರಿ ಆಸ್ಪತ್ರೆಗೆ ಮಾದರಿಯಾದುಂಡು. ಕೊರೋನಾ ಕಾಲಗಟ್ಟುಡು ಜೀವ ಇತ್ತಂಡ ಜೀವನ ಪನ್ಪುನ ವಿಚಿತ್ರ ಸ್ಥಿತಿಗತಿಟ್ಟು ನಮ್ಮ ಬದುಕೊಂದು ಪುನಗ ತನುಕುಲಿನ ಜೀವದ ಅಂಗು ಬುಡ್ದು ಪೆದ್ಪಾದ ಗೆಲ್ಮೆ ಪಡೆದು ಅಪ್ಪೆ ಬೊಕ್ಕ ಬಾಲ್ಯದ ಜೀವ ಬಚಾವ್ ಮಲ್ಪುನೇತ ಒಟ್ಟುಗೂ ಆರೈಕೆ ಮಲ್ಪುನ ಲೇಡಿ ಕೋಶನ್ ಆಸ್ಪತ್ರೆದ ಮಾತಾ ವೈದ್ಯರು ನರ್ಸುಲು ಬೊಕ್ಕ ಬಾಕಿ ಬೇಲದಕ್ಲೆಗ್ ಮೆಚ್ಚುಗೆ ಅಗತ್ಯ ಸಂದುಡು. ಕೊರೋನಾ ಕೋವಿಡ್ ನಿಯಮಲೇನು ಮೀರ್ದು ಮದ್ಮೆದ ಮದ್ರಿಂಗಿ ಕಾರ್ಯಕ್ರಮನು ಗೌಜುಡಿ ನಡಪಾದಿನ ಬಗೆಟ್ ಕೊಣಾಜೆ ಪೊಲೀಸ್ ಸ್ಟೇಷನ್ಗೆ ದೂರು ಪೋತುಂಡು. ಪಾವೂರು ಗ್ರಾಮದ ಶೋಭಾ ಪನ್ಪುನಾರು ಕೌಶಲ್ ಪನ್ಪುನಾರ್ನ ಮದ್ಮೆಗ್ ಶರ್ತದ ಒಪ್ಪಿಗೆ ದೆತ್ತೊಂದು ಮೈಕ್ ಪಾಡ್ದು ಅಂತರ ಕಾತಂದೆ ನಲಿಪುನಂಚಿನ ಮದ್ರಿಂಗಿ ಲೇಸಿ ನಡಪಾಯಿನ ಬಗೆಟ್ ಪಾವೂರು ಗ್ರಾಮ ಪಂಚಾಯತ್ ಆರ್ಡಿಒ ಸುಧರಾಣಿ ಕೊಣಾಜೆ ಸ್ಟೇಷನ್ಗೆ ದೂರು ಕೊಡ್ತೇರ. ಒಪ್ಪಿಗೆದಂತೆ ಮದ್ಮೆದ ಮದ್ರಿಂಗಿಲೇಸಿದೀವನ್ನ ಬಗಿಟ್ಟು ಕೋವಿಡ್-19 ನಿಯಮ ಮೀರ್ನ ದೂರದ ಮಿತ್ತು ಕೊಣಾಜೆ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರ. ಪಾವೂರು ಗ್ರಾಮದ ಶೋಭಾ ಪನ್ಪುನಾರ್ ಮೇ 20 ಕೌಶಲ್ ಪನ್ಪುನರಿನ ಮದ್ಮೆದ ಬಗಿಟ್ಟು ಗ್ರಾಮ ಪಂಚಾಯತ್ ಶರ್ತುಗೂ ಸರಿಯಾದ ಒಪ್ಪಿಗೆ ತೊಂದಿರ. ಅಂಡ ಮದ್ಮೆದ ದುಮ್ಮುನಾನಿ ಮೇ 14 ರಾತ್ರಿ ಒಪ್ಪಿಗೆ ಇಜ್ಜಂದೆ ಮದ್ರಿಂಗಿಲೇಸಿದೀವೊಂದು ಮೈಕ ಗಳಸದು ಸಾಮಾಜಿಕ ಅಂತರದಂತೆ ಮಾಸ್ಕ್ ಪಾಡಂದೆ ನಲಿತದು ಕೊರೋನಾ ನಿಯಮ ಮೀರ್ದಿರಂದು ಪಾವೂರು ಗ್ರಾಮ ಪಂಚಾಯತ್ ಪಿಡಿಒ ಸುಧಾರಾಣಿ ಕೊಣಾಜೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೀರ. ಬೆಂಗಳೂರು ನಗರಡು ಜವಣೀರ್ನ ಕೂಟ ಒಂಜಿ ಬಾಂಗ್ಲಾದೇಶ ಮೂಲದ ಜವಂದಿಗೂ ಲೈಂಗಿಕ ದೌರ್ಜನ್ಯ ನಡಪಾಯಿನ ಸಂಗತಿ ನಡೆತದನ. 5 ಆರೋಪಿಲಿನ ರಾಮಮೂರ್ತಿ ನಗರದ ಪೊಲೀಸರು ಪತ್ತಿದರ. ಆರೋಪಿಲು ಬಾಂಗ್ಲಾದೇಶದಕ್ಕಲು ಆದಿತದ ಅಕ್ರಮವಾದ ದೇಶಗೂ ಪೊಗುದು ರಾಮಮೂರ್ತಿ ನಗರದ NRI ಕಾಲನಿಡು ವಾಸ ಮಲ್ತೊಂದಿತ್ತೆರೆಂದು ತೆರೆದು ಬೈದನ. ಬಾಂಗ್ಲಾದೇಶದ್ದು ಅಕ್ರಮವಾದ ದೇಶಗೂ ಪೊಗ್ಗುದು ಬೆಂಗಳೂರು ರಾಮಮೂರ್ತಿ ನಗರದ NRI ಕಾಲನಿಡು ವಾಸ ಮಲ್ತೊಂದಿತ್ತಿನ ಈರ್ವೇರು ಜವಣೇರು ಬಾಂಗ್ಲಾದೇಶ ಮೂಲದ ಜವಂದಿಗೂ ಲೈಂಗಿಕ ದೌರ್ಜನ್ಯ ನಡಪಾದು ಆರೋಪಿಲು ವೈಶ್ಯವಾಟಿಕೆ ದಂದಿಡಿತ್ತಿರ. ಜವಂದಿನ ಮಿತ್ತು ಪಗೆಟ್ಟು ಒರ್ತಿ ಜವಂದಿನ ಒಟ್ಟು ಸೇರ್ದು 4 ಜವಣೇರು ಈ ಚಲ್ಲು ಕೆಲಸ ನಡಪಾದಿರ. ಲೈಂಗಿಕ ಬೊಕ್ಕ ಶರೀರಗೂ ದೌರ್ಜನ್ಯ ನಡಪಾಯಿನ ಆರೋಪಿಲು ಅವೇನು ವಿಡಿಯೋ ಮಲ್ತದಿರ. ಬಾಂಗ್ಲಾದೇಶ ಬೊಕ್ಕ ಭಾರತದ ಈಶಾನ್ಯ ರಾಜ್ಯಲಿಡು ಈ ವಿಡಿಯೋ ಸಾಮಾಜಿಕ ಜಾಲತಾಣಲಿಡು ಸುದ್ದಿ ಆತುಂಡ. ಮಾಹಿತಿ ದೆತ್ತೊಂಡ ಪೊಲೀಸರು ಬಾಂಗ್ಲಾದೇಶದ ಪೊಲೀಸರಿಗೆ ಮಾಹಿತಿ ಕೊಡ್ತೀರ. 5 ಬೊಕ್ಕ ಅತ್ಯಾಚಾರ ದೌರ್ಜನ್ಯ ನಡಪಾಯಿನ ಪೊಣ್ಣನ ಕುಟುಂಬದ ಸದಸ್ಯರಿನ ನಾಡ್ದಿನ ಬಾಂಗ್ಲಾ ಪೊಲೀಸರು ಆರೋಪಿಲನ ಬಗಿಟ್ಟು ಬೆಂಗಳೂರು ಪೊಲೀಸರಿಗೆ ಮಾಹಿತಿ ಕೊಡ್ತೀರ. ಆರೋಪಿಲು ಆವಳಹಳ್ಳಿಡ ತರೆತಪ್ಪದು ಪುನೇನು ನಾಡ್ಪತ್ತಿನ ಪೊಲೀಸರು ಒತ್ತಿ ಜವಂದಿ ಸೇರಿದು ಇರುವೆರ ಆರೋಪಿಲಿನ ಬಂಧನ ಮಲ್ತದಿರ. ಆರೋಪಿಲು ವಾಸ ಮಲ್ತೊಂದಿತ್ತಿನ ಕರೆಗೌಡ ಬಡಾವಣೆಡು ತನಿಖೆ ನಡಪಾನಗ ಪೊಲೀಸರಿಗೆ ಪೆಟ್ಟು ಪಾಡೆರೆ ದುಂಬು ಬತ್ತಿನ ಇರುವೇರ್ ಆರೋಪಿಲಿನ ಕಾರಿಗೂ ಪೊಲೀಸರು ಗುಂಡು ಪಾಡ್ದಿರ.
ఈ 20 ఆరోపీలు సాగర్ బొక హృదయపు దర్దకులు ఆదుల్లేరా. డీసీపీ ಶರಣಪ್ಪ ಬೊಕ ಎಸಿಪಿ ಜಾಗೆಗೆ ಭೇಟಿ ಕೊಡ್ತೀರಾ. ಡಿಸಿಪಿ ಡಾಕ್ಟರ್ ಶರಣಪ್ಪ ಪಾತಿರ್ದು ಗುರುವಾರ ಎಸಿಪಿ ಸಕ್ರಿ ಇನ್ಸ್ಪೆಕ್ಟರ್ ಮೆಲ್ವಿನ್ ಆರೋಪಿಲಿನ ಜಾಗೆಗಲೆ ತಂದೈದಿರ. ಅಪಗ ಆರೋಪಿಲು ಪೊಲೀಸರಿಗೆ ಕಲ್ಲು ದಕ್ಕದಿರ. ಎಸಿಪಿ ಸಕ್ರಿ ಬೊಕ ಪೊಲೀಸರಿಗೆ ಪೆಟ್ಟಾತನ. ಪೊಲೀಸರು ಆತ್ಮರಕ್ಷಣೆಗಾದ ಗುಂಡು ಪಾಡ್ದಿರ. ಆರೋಪಿಲಿನ ಸರ್ಕಾರಿ ಆಸ್ಪತ್ರೆಗೆ ಸೇರ್ಸಾದನಂದು ಆರತೆರಿಪಾಯರು. ಗ್ಯಾಂಗ್ ರೇಪ್ ಬಗೆಟ್ ಗೃಹ ಮಂತ್ರಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಯಡಿಯೂರಪ್ಪರಿಗೆ ಮಾಹಿತಿ ಕೊಟ್ಟಲು. ಆರೋಪಿಲಿನ ಬಂಧನ ಬೊಕ್ಕ ತನಿಖೆದ ಬಗೆಟ್ ಗೃಹ ಮಂತ್ರಿ ಬಸವರಾಜ ಬೊಮ್ಮಾಯಿ ಮಾಹಿತಿ ಕೊಡ್ತೀರ. ಕುಸ್ತಿದ ಬಿರ್ಸೆ ಸಾಗರ್ ರಾಣಾ ಮೇರಣ್ಕೆರ್ನ ಕೇಸಿಡು ಬಂಧನ ಅದು ಆಜ್ ದಿನ ಪೊಲೀಸ್ ಕಸ್ಟಡಿಡು ಪುನಃ ಒಲಿಂಪಿಕ್ ಪದಕ ಗೆದ್ದು ದಿನ ಕುಸ್ತಿದ ಬಿರ್ಸೆ ಸುಶೀಲ್ ಕುಮಾರ್ ದೋಸ್ತಿಲಿನ ಒಟ್ಟಿಗೆ ಸೇರಿದ ಸಾಗರ್ಗೆ ಪೆಟ್ಟುಪಾಡಿನ ವಿಡಿಯೋ ಸಾಮಾಜಿಕ ಜಾಲತಾಣಡು ಸುದ್ದಿ ಆತನ. ಜೋರ್ದ ಪೆಟ್ಟಾದ ಕುಸ್ತಿಪಟು ಸಾಗರ್ ನೆಲಟ್ಟು ಪುರೆಲದು ನರಳದು ಜೀವ ಬುಡ್ತಿನ ತೆರೆದು ಬೈದನ. ಕುಸ್ತಿಪಟು ಸಾಗರ್ ರಾಣೆರೆನ್ಕೆರ್ನ ಕೇಸಿಡು ಬಂಧನ ಅದು ಆಜ್ ದಿನತ ಪೊಲೀಸ್ ಕಸ್ಟಡಿಡು ಪುನಃ ಒಲಿಂಪಿಕ್ ಗೆಂದಿನ ಕುಡೂರಿ ಕುಸ್ತಿಪಟು ಸುಶೀಲ್ ಕುಮಾರ್ ದೋಸ್ತಿಲಿನ ಸೇರಿಗೆಡು ಸಾಗರ್ಗೆ ಪೆಟ್ಟುಪಾಡ್ದಿನ ವಿಡಿಯೋ ಸಾಮಾಜಿಕ ಜಾಲತಾಣಡು ಸುದ್ದಿಯಾತಂಡ. ಜೋರ್ದ ಪೆಟ್ಟಾಯಿನ ಸಾಗರ್ ನೆಲಟ್ಟು ಪುಡೇರ್ದು ಜೀವ ಬುಡ್ನ ಬಗೆಟ್ ತೆರೆದು ಬೈದಂಡ. ಕುಸ್ತಿದಾಕ್ಲೇನು ಪೋಡಿಪಾಯರೆ ದೋಸ್ತಿನ ಕೈಟ್ ಈ ಸಂಗತಿನ ವಿಡಿಯೋ ಮಲ್ಪಾದೆಂದು ಪೊಲೀಸರು ತೆರಿಪಾದೆರ. ಸುಶೀಲ್ ಕುಮಾರ್ ಬೊಕ್ಕ ಆಯನ ದೋಸ್ತಿಲು ಮೇ 4 ಸಾಗರ್ ದನ್ಕಲ್ ಬೊಕ್ಕ ದೋಸ್ತಿಲೆಗ್ ಡಿಲ್ಲಿದ ಛತ್ರಸ್ಥಾಲ್ ಸ್ಟೇಡಿಯಂಡು ಪೆಟ್ಟು ಪಾಡ್ದಿರಂದು ಪೊಲೀಸರು ಮಾಹಿತಿ ಕೊಡ್ತೆರ. ಪೆಟ್ಟಾಯಿನ ಮೂವೇರೆಲ್ಲ ಆಸ್ಪತ್ರೆಗ್ ಪಾಡ್ದಿತ್ತನ ಅಂಡ ಸಾಗರ್ ತೀರ್ದೆರ. ಪೊಲೀಸ್ ಬಂದ ನೋಡ್ದು ತಪ್ಪಾಯರೆ ಮೇ 18 ಸುಶೀಲ್ ఢిల్లీ ಕೋರ್ಟ್ಗೆ ಪೋತೆ. ಎನ್ನ ಎದುರು ತನಿಖೆ ಪಕ್ಷಪಾತ ಆವೊಂದುಂಡು. ಎಂಕಲ ಈ ಸಂಗತಿಗಳ ಸಂಬಂಧ ಇಜ್ಜಿಂದು ಸುಶೀಲ್ ಕುಮಾರ್ ವಾದ ಮಲ್ತದೆ. ಅಂಡ ಈ ಗಂಭೀರ ಕೇಸನ್ನು ತಿರಿಯೊಂದು ಕೋರ್ಟು ನಿರೀಕ್ಷಣಾ ಜಾಮೀನು ದಿತ್ತು ಪಾಡ್ದಡ. ಇತ್ತೆ ಸುಶೀಲ್ ಕುಮಾರ್ ವಿಚಾರಣೆ ಆವೊಂದುಂಡು. ಇತ್ತೆ ಕುಡೋರೇನಿತ ಮಲ್ಲ ಸುದ್ದಿಲು. ಮೀನುಗಾರಿಕೆ ಓಡದ ಇಂಜಿನ್ ಕೆಟ್ಟದು ಕಡಲಡು ತಿಕಲ್ದು ಬೂರ್ದಿನ ತಮಿಳುನಾಡದ ಮೀನುಗಾರರು ಕುಡ್ಲಾ ಕೈತಲು ಕಡಲಡು 10 ಜನ ಮೀನುಗಾರರನ್ನು ಬಚಾವ್ ಮಲ್ತಿನ ಭಾರತೀಯ ತಟರಕ್ಷಣಾ ಪಡೆ. ಕುಡ್ಲದ ಅಡ್ಯಾರ್ ರಾಜಮಾರ್ಗಡು ಉಂಟಾದಿನ ಟ್ಯಾಂಕರ್ಗೆ ಎಡ್ತಿನ ಓಮ್ನಿ ಕಾರ್ 20 ಜವಣೆರು ಜೀವ ಕಳೆ ಒಂದು ಒರಿಯಗು ಜೋರದ ಪೆಟ್ಟು. ಸಂಪಾಜೆ ಚೆಕ್ ಪೋಸ್ಟ್ ಕಡಪಿಯರೆ 300-500 ರೂಪಾಯಿ ಮುಟ್ಟಕೇನುನ ಅಧಿಕಾರಿಲು ಕಠಿಣ ಕ್ರಮ ದೆತ್ತೊನೆರೆ ಕಾರ್ಡ್ ಇಲಾಖೆ ಮಂತ್ರಿಯರಿಗೂ ಲಾರಿ ಡ್ರೈವರ್ಲೆನ ಒತ್ತಾಯ. ಕೊರೋನಾ ಸೀಕಿತ್ತಿನ 5 ಜನ ಪೊಂಜೋಲೆನು ಪೆತ್ಪಾದು ಮಲ್ಲ ಸಾಧನೆ ತೋಜಾಯಿನ ಕುಡ್ಲದ ಸರ್ಕಾರಿ ಲೇಡಿ ಗೋಷನ್ ಆಸ್ಪತ್ರೆ ಒಂಜಿ ವರದಿ. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಯಲ್ಲಿ ಇತ್ತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.